ಇಂಚಗ್ ಅಪಘಾತಡು ಅಗಲ್ದು ಪೋಯಿನ NSUI ಜಿಲ್ಲಾ ಉಪಾಧ್ಯಕ್ಷರು ಓಂ ಶ್ರೀ ಪೂಜಾರಿಯರ್ನ ನೆಂಪುಗಾದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ 80% ಹೆಚ್ಚ ಅಂಕ ಪಡೆಯಿನ SSLC ಬೊಕ್ಕ PUC ವಿದ್ಯಾರ್ಥಿಗಳಿಗೆ NSUI ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮುತಾಲಿಕೆಡು ಗೌರವಾರ್ಪಣೆ ಮಲ್ಪೆರೆ ಉಳ್ಳ ಜುಲೈ 5 ತಾರೀಕು ಉಲೈ ಇದಕ್ಕೆ ಅರ್ಜಿ ಸಲ್ಲಿಸಾವಡು ಪಂಡದು NSUI ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಶಾಹಿಲ್ ಮಂಚಿಲ ಸುದ್ದಿಗೋಷ್ಠಿ ತೆರಿಪಾದರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರ NSUI ವತಿರ್ದು ಉಳ್ಳಾಲ ಬೊಕ್ಕ ಮುಡಿಪು ಬ್ಲಾಕ್ ವ್ಯಾಪ್ತಿಗೆ ಒಳಪಡೆಯಿನ ಈ ಸಾಲಡು SSLC ಬೊಕ್ಕ PUCಡು 80% ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗೌರವಾರ್ಪಣೆ ಅಟೆಂಡ್ ಮಲ್ತದ. ಜುಲೈ 5 ತಾರೀಕು ಉಲೈ ಅರ್ಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಾವಲಿ ತಂಕಲ್ನ NSUIದ ಜಿಲ್ಲಾ ಉಪಾಧ್ಯಕ್ಷರು ಇಂಚಗ್ ಅಪಘಾತದ ಅಗಲ್ನ ಓಂ ಶ್ರೀ ಪೂಜಾರಿಯರ್ನ ನೆಂಪುಗಾದು ತಂಕಲ್ನ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ರನ ಪ್ರೇರಣೆಡು ಈ ಕಾರ್ಯಕ್ರಮನ ಅಟೆಂಡ್ ಮಲ್ತಂದುಲ್ಲ. ಗೌರವಾರ್ಪಣೆ ಕಾರ್ಯಕ್ರಮದ ದಿನಾಂಕನು ದುಂಪಾಗಿ ತೆರಿಪಾವ ಪಂಡದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ NSUI ಅಧ್ಯಕ್ಷರು ಶಾಹಿಲ್ ಮಂಚಿಲ ಸುದ್ದಿಗೋಷ್ಠಿ ತೆರಿಪಾಯರು. NSUI ಮಂಗಳೂರು ವಿಧಾನಸಭಾ ಕ್ಷೇತ್ರವು ಹಲವಾರು ಸಮಾಜಮುಖಿಯಲ್ಲಿ ಶೈಕ್ಷಣಿಕಲ್ಲಿ ಹಾಗೂ ವಿದ್ಯಾರ್ಥಿ ಪರವಾಗಿಯೂ ಕೆಲಸ ಕಾರ್ಯಗಳನ್ನು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ಇವತ್ತು NSUI ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಧನೆಗೆ ಗೌರವ ಕೊಡುವುದರಿಂದ ಅವರಿಗೆ ಸನ್ಮಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ. ದಿವಂಗತ ಓಂ ಶ್ರೀ ಪೂಜಾರಿ ಅವರ ಸ್ಮರಣಾರ್ಥವಾಗಿ NSUI ಉಳ್ಳಾಲ ಅಸೆಂಬ್ಲಿ ವತಿಯಿಂದ 10ನೇ ಹಾಗೂ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ 80% ಅಂಕವನ್ನು ತೆಗೆದವರಿಗೆ ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವು ಆಯೋಜಿಸಲಾಗಿದೆ. ಇದೊಂದು ಅರ್ಥಪೂರ್ಣವಾದ ಹಾಗೂ ಎಲ್ರಿಗೂ ಒಂದು ಕೂಡ ಇನ್ಸ್ಪಿರೇಷನ್ ಆಗುವಂಥ ಕಾರ್ಯಕ್ರಮವಾಗಿರುತ್ತದೆ. ಇತ್ತೀಚೆಗೆ ನಮ್ಮಲ್ಲಿ ಕಲಗೊಂಡ ನಮ್ಮ ಸ್ನೇಹಿತರಾದ ನಮ್ಮ ಒಂದು ಇನ್ಸ್ಪಿರೇಷನ್ ಮಾಡೆಲ್ ಯೂತ್ ಆದ ನಮ್ಮ ಓಂ ಶ್ರೀ ಪೂಜಾರಿ ಅವರನ್ನು ಮೊನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಅವರ ಒಂದು ಸ್ಮರಣಾರ್ಥವಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅವರು ಬಗ್ಗೆ ಹೇಳಬೇಕಾದರೆ ಓಂ ಶ್ರೀ ಅವರು ಒಂದು ಅವರ ತಂದೆಗೆ ತಕ್ಕ ಮಗನಾಗಿ, ತಾಯಿಗೆ ಒಂದು ತಕ್ಕ ಮಗನಾಗಿ ನಮ್ಮ ಸಮಾಜದಲ್ಲಿ ಎಲ್ಲರೊಟ್ಟಿಗೂ, ಅದು ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಂ ಆಗಿರಲಿ, ಸೌಹಾರ್ದತೆಯಿಂದ ಎಲ್ಲರ ಹತ್ರ ಒಂದು ಒಟ್ಟಿಗೆಯಾಗಿ ಬಾಳುವಂಥ ಒಂದು ಹುಡುಗನಾಗಿದ್ದೇನೆ, ಅದು ಓಂ ಶ್ರೀ. ಅವನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಅವರು ಅವರ ಏರಿಯಾದಾಗಿರಲಿ, ಅವರ ಕ್ಷೇತ್ರದಲ್ಲಿ, ಅವರ ವಾರ್ಡಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬೆಳಗ್ಗೆನೆ ಅಪಘಾತದ ಬೆಳಗ್ಗೆನೆ ಅವರ ವಾರ್ಡಿನಲ್ಲಿ ಕೆಲಸ ಮಾಡಿ ಅವರ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಏನೆಲ್ಲ ಪರಿಗಣಿಸಿ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಉಂಟು ಎಲ್ಲ ಮಾಡಿಕೊಟ್ಟು, ಅದೇ ರೀತಿ ಎಲ್ಲ ಅವರ ಮನೆಯದು ಮರೆ ಆಗಿರಲಿ, ಅಲ್ಲಿದು ಚರಂಡಿ ಆಗಿರಲಿ ಎಲ್ಲರನ್ನು ಕ್ಲೀನ್ ಮಾಡುತ್ತಾ ಸಮಾಜದಲ್ಲಿ ಸದಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತಹ ಓಂ ಶ್ರೀ ಅವರು ಅವತ್ತು ಬೆಳಗ್ಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಸಂಜೆ ಹೊತ್ತಿಗೆ ಅವರ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅದೇನೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅಕಾಲಿಕವಾಗಿ ಒಂದು ಅಪಘಾತ ಆಗ್ತದೆ, ಮರಣವಾಗ್ತದೆ. ಅದಕ್ಕೆ ಮುಖಾಂತರ ಅದನ್ನು ಇವತ್ತು ನಾವು ಅದನ್ನು ಎಲ್ಲರ ಓಂ ಶ್ರೀ ಅವರನ್ನು ಮರಣವನ್ನು ಸ್ಮರಣಾರ್ಥಕವನ್ನು ಆಗಿ ಇವತ್ತು ನಾವು ಒಂದು ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಶೈಕ್ಷಣಿಕದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಒಳಪಟ್ಟಿರುವ ನಿವಾಸಿಗಳು ವಿದ್ಯಾರ್ಥಿ ಇಲ್ಲಿ ವಾಸಿಸಿರುವಂತಹ ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್
ಎಲ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಅರ್ಹತೆ ಉಳ್ಳವರು 80% ಮೇಲೆ ಆಗಿರಬೇಕು. ಅವರು ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಒಳಪಟ್ಟಾಗಿರಬೇಕು. ಅದೇ ರೀತಿ ಅವರು ಜೂನ್ 30ರೊಳಗೆ, ಈಗ ತಾನೇ ನಮ್ಮ ಒಂದು ಚರ್ಚೆಯಲ್ಲಿ ಈಗ ಇನ್ನು ಮುಂದೆವರೆಗೆ ಆಗ್ತದೆ, ಅದು ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ನಾವು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ, ವಾಟ್ಸಪ್ ಮುಖಾಂತರ, ಎಲ್ಲರ ಮುಖಾಂತರ ನಾವು ಒಂದು ಲಿಂಕನ್ನು ಶೇರ್ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಅವರಿಗೆ ರಿಜಿಸ್ಟರ್ ಮಾಡಬಹುದು. ಅವರ ಹೆಸರು, ಡೇಟ್, ಅವರ ಹೆಸರು, ಕಾಲೇಜ್, ಮಾರ್ಕ್ಸ್ ಕಾರ್ಡ್, ಅವ್ರದ್ದು ಹಾಬೀಸ್ ಎಲ್ಲರನ್ನು ಇದು ಮಾಡಿದರೆ ಅವರಿಗೆ ಲಿಂಕ್ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು. ಅವರಿಗೆ ಒಂದು ವಾರದ ಒಳಗಡೆ ಅವರಿಗೆ ನಮ್ಮ ಟೀಮಿಂದ ಕರೆಗಲು ಹೋಗ್ತೇವೆ. ಆವಾಗ ಅವರಿಗೆ ಡೇಟ್, ಸ್ಥಳ, ಪ್ಲೇಸ್ ಎಲ್ಲೂ ಕೂಡ ಒಂದು ಫಿಕ್ಸ್ ಮಾಡಿ ನಾವು ಅವರಿಗೆ ಹೇಳ್ತೇವೆ. ಇದಕ್ಕೆ ಈ ಸಮಾಜ ಮತ್ತು ಶೈಕ್ಷಣಿಕ ಉದ್ದೇಶದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಯು ಟಿ ಖಾದರ್, ನಮ್ಮ ನಾಯಕರಾದ ಶ್ರೀ ಯು ಟಿ ಖಾದರ್ ಅವರು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಅವರು ಕೇವಲ ಬೆಂಬಲವನ್ನಲ್ಲ, ಅವರು ನಮಗೆ ಸಂಪೂರ್ಣವಾಗಿ ಬಲವನ್ನು ನಿಂತು ಇವತ್ತು ನಾವು ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವಿದ್ಯಾರ್ಥಿ ನಾಯಕಗಳೇ ಆಗಬೇಕಾದರೆ ಸಂಪೂರ್ಣ ಬೆಂಬಲ ಸ್ಪೀಕರ್ ಯು ಟಿ ಖಾದರ್ ಅವರಾಗಿರುತ್ತಾರೆ. ಅವರು ಕೇವಲ ಸಾಮಾಜಿಕ ಮಾತ್ರ ಅಲ್ಲ, ಅವರು ಯುವಕರನ್ನು ವಿದ್ಯಾಭ್ಯಾಸ ಹಾಗೂ ಭವಿಷ್ಯ ನಿರ್ಮಾಣದಲ್ಲಿ ಅವರ ಸದಾ ಬದ್ಧತೆ ಈ ಕಾರ್ಯಕ್ರಮಕ್ಕೆ ಹಿಂದಿನ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ನಿಂತು ಇದೊಂದು ಕಾರ್ಯಕ್ರಮ ಆಯೋಜಿಸಬೇಕು. ಈ ಕಾರ್ಯಕ್ರಮ ಒಂದು ಯೂತ್ ಮಾಡೆಲ್ಗೆ ಒಂದು ಇನ್ಸ್ಪಿರೇಷನ್ ಆಗುವ ಮೂಲಕ ಆಗಬೇಕಂತ ನಮ್ಮಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೇವಲ ಅವನೊಂದು ಅಪಘಾತ ನಮಗೊಂದು ಜೀವನದಲ್ಲಿ ಒಂದು ಪಾಠ ಕಲಿಸುತ್ತೇವೆ. ಏನಂದರೆ ರಾತ್ರಿ ಹೊತ್ತು ಗಾಡಿಯಲ್ಲಿ ಸ್ಪೀಡಾಗಿ ಹೋಗುವುದು, ಅಥವಾ ಗೆಳೆಯರು ಫ್ರೆಂಡ್ಶಿಪ್ ಹೊತ್ತಿಗೆ ಅಲ್ಲಿ ಇಲ್ಲಿ ತಿರುಗಾಡಿಕೊಡೋದು, ಅದೆಲ್ಲ ಇವತ್ತು ಅವನ ಮರಣ ನಮಗೆ ದೊಡ್ಡ ಪಾಠವಾಗಿರುತ್ತದೆ. ಕೆಲವು ದಿನಗಳ ಮುಂಚೆ ಇದೇ ಥರ ನಾವೊಂದು ಪ್ರೆಸ್ ಮೀಟ್ ಮಾಡುವಾಗ ಅವರು ನಮ್ಮ ಇದೇ ಸ್ಥಳದಲ್ಲಿ ಕೂತ್ಕೊಂಡಿದ್ರು. ಆದರೆ ಈಗ ಅವರು ನಮ್ಮೆಲ್ಲರನ್ನು ಈಗ ಕಳ್ಕೊಂಡು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದೇ ರೀತಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸಲಿಕ್ಕೆ ಆ ದೇವರು ಶಕ್ತಿ ಕೊಡಲಿ ಎನ್ನುತ್ತಾ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಕಾರ್ಯಕ್ರಮವು ಈಗ ಡೇಟ್, ಸ್ಥಳ, ಪ್ಲೇಸ್ ಏನು ಫಿಕ್ಸ್ ಆಗಲಿಲ್ಲ. ಅಂದರೆ ಆಲ್ರೆಡಿ ಈಗ ನಮಗೆ 300ಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿದ್ದಾರೆ. ಅದು ನಮ್ಮದೊಂದು ಎಕ್ಸ್ಪೆಕ್ಟೇಷನ್ ಇದೆ, 500-600 ಎಕ್ಸ್ಪೆಕ್ಟೇಷನ್ ಇದೆ. ಆ ಮುಖಾಂತರ ನಂತರ ಎಷ್ಟು ರಿಜಿಸ್ಟ್ರೇಷನ್ ಬರ್ತದೆ, ಬಂದ ಮೇಲೆ ನಾವು ಅದು ಪ್ಲೇಸ್, ಸ್ಥಳ, ಡೇಟ್ ನಿಗದಿ ಮಾಡಿ ತಕ್ಷಣವೇ ನಾವು ಏನು ಮಾಡ್ತೇವೆ, ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಯಾರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವರಿಗೆ ಕಾಲ್ ಹೋಗ್ತದೆ ಅವರಿಗೆ. ಅದು ನಮ್ಮ ಪ್ಲ್ಯಾನಲ್ಲಿ ಇದೆ. ಇದೇ ಪ್ರೋಗ್ರಾಮ್ನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಮತ್ತು ಸ್ಕಾಲರ್ಶಿಪ್ಪು, ಗೈಡೆನ್ಸ್, ಕೆಲವರಿಗೆ ಈಗ ಸಮಸ್ಯೆ ಏನಾಗಿದೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾಹಿತಿ ಇಲ್ಲ. ಈಗ ಪದವಿ ಪೂರ್ವ ಸ್ಕಾಲರ್ಶಿಪ್ ಇದೆ, ಈಗ SSP ಸ್ಕಾಲರ್ಶಿಪ್ ಇದೆ, NSP ಸ್ಕಾಲರ್ಶಿಪ್ ಇದೆ, ವಿದ್ಯಾಶ್ರೀ ಇದೆ, ಬೇರೆ ಬೇರೆ ಥರ ಸ್ಕಾಲರ್ಶಿಪ್ ಯೋಜನೆಗಳಿದ್ದಾವೆ. ಅದಕ್ಕೆ ಸ್ಪೋಕ್ ಪರ್ಸನ್ ತಗೊಂಡು ಬಂದು ಅಲ್ಲಿಗೆ ಅವರಿಗೆ ತಕ್ಕ ಮಾಹಿತಿ ಕೊಡುವಂತೆ ಕಾರ್ಯಕ್ರಮವು ಮಾಡಲಿಕ್ಕೆ ನಮ್ಮದು ಯೋಚನೆಯಲ್ಲಿ ಇದ್ದೇವೆ. ಅದು ಕೂಡ ಮಾಡುವ ಸಾಧ್ಯತೆ ಇದೆ. ಅದು ಈಗ ಇದರಲ್ಲಿದೆ, ಪ್ಲ್ಯಾನಲ್ಲಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಕಟಿಸಲಾಗುತ್ತೆ. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 30. ಅದೀಗ 2 ದಿನದಲ್ಲಿ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ 90% ಎಕ್ಸ್ಟೆಂಡ್ ಮಾಡ್ತೇವೆ. ಈಗ ರಿಜಿಸ್ಟ್ರೇಷನ್ ಮೂಲಕ ನೋಡಿ 90% ನಾವು ಇದು ಎಕ್ಸ್ಟೆಂಡ್ ಮಾಡಲಿಕ್ಕಿದ್ದೇವೆ. ಅದನ್ನು ನಾವು ಕೂಡ ಆದಷ್ಟು ಬೇಗ ಡೇಟ್ಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಶೇರ್ ಮಾಡ್ತೇವೆ, ಯಾವಾಗ ಎಕ್ಸ್ಟೆಂಡ್ ಆಗ್ತದೆ ಅಂತ. ಇಲ್ಲ, ತಿಂಗಳ ಒಳಗೆ ಆಗ್ತದೆ. ಜುಲೈ ತಿಂಗಳ ಒಳಗೆ ಕಾರ್ಯಕ್ರಮ ಆಯೋಜಿಸ್ತೇವೆ ನಾವು. ಅದೇ ಡೇಟಿಗೆ ಈಗ 30ಇಂದ ನಾವು ಈಗ ಜುಲೈ 5th ತನಕ ಎಕ್ಸ್ಟೆಂಡ್ ಮಾಡುವ ನಮ್ಮೊಂದು ಇದಿದೆ, ಪ್ಲ್ಯಾನ್ ಇದೆ. 5th ತನಕ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಪ್ಲ್ಯಾನ್ ಇದೆ. ಜುಲೈ 5th ಅಂತ, ಜುಲೈ 5th ತನಕ ಎಕ್ಸ್ಟೆಂಡ್ ಮಾಡ್ಬೋದು ನಾವು ರಿಜಿಸ್ಟ್ರೇಷನ್. ಮತ್ತೆ ನಂತರ ನಮ್ಗೆ ಯಾರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವರಿಗೆ ನಮ್ಮ ಟೀಮ್ ಕಡೆಯಿಂದ ಪ್ರತ್ಯೇಕ ಇಂಡಿವಿಜುವಲ್ ಆಗಿ ಕಾಲ್ ಹೋಗ್ತದೆ ಅವರಿಗೆ.
ಮತ್ತು ಯಾವಾಗ ಪ್ಲೇಸ್ ನಾವು ಇದು ಫಂಕ್ಷನ್ ಮಾಡ್ತಾ ಇದ್ದೇವೆ, ಪ್ರೋಗ್ರಾಮ್ ಯಾವಾಗ ಮಾಡ್ತಾ ಇದ್ದೇವೆ ಅಂತ ಹೋಗ್ತದೆ. ಮಂಗಳೂರು ವಿಧಾನಸಭಾ ಅಲ್ರಿ, ನಂಗೆ ಎಲ್ರಿಗೂ ಮಾಡಲಿಕ್ಕೆ ನಮಗೊಂದು ಆಸೆ ಇದೆ. ಈಗ ಮೊದಲಿನದಾಗಿ ನಮ್ಮದು 8 ವಿಧಾನಸಭಾ ಕ್ಷೇತ್ರ ಬರ್ತದೆ ನಮ್ಮ ಜಿಲ್ಲೆಯಲ್ಲಿ. ಈಗ ಎಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಮೊಟ್ಟ ಮೊದಲಿನದಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕರ ವೇರಿಗೆ ನಾವು ಈಗ ಇದೊಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ನೆಕ್ಸ್ಟ್ ಬರುವ ದಿನಗಳಲ್ಲಿ ನಮ್ಮದು ಮಂಗಳೂರು ಸಿಟಿ ಆಗಿರಲಿ, ಮಂಗಳೂರು ನಾರ್ತ್ ಆಗಿರಲಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಕಡಬ ಎಲ್ಲ ಒಂದು ಕ್ಷೇತ್ರದಲ್ಲಿ ಆಯೋಜಿಸ್ತೇವೆ ನಾವು. ಉಳ್ಳಾಲ ವಿಧಾನಸಭಾ ಕ್ಷೇತ್ರ NSCI ಉಪಾಧ್ಯಕ್ಷರು ವಿಶಾಲ್ ಲೋಬೋ, ದರ್ಶನ್ ಕುಂದರ್, ಉಸ್ತುವಾರಿ ಸಫ್ವಾನ್ ಕುದ್ರೌಳಿ, ಪ್ರಧಾನ ಕಾರ್ಯದರ್ಶಿ UT ಫರೀದ್ ಇಫ್ತಿಕಾರ್, ಶ್ರೇಯಸ್ ಭಟ್ನಗರ, ಶಾಕಿರ್ ಉಳ್ಳಾಲ್ ಸುದ್ದಿಗೋಷ್ಠಿ ಒಟ್ಟಿಗೆ ಇತ್ತೇರು.